ರಾಜ್ಯದಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವ ಬದುಕು ಕಷ್ಟದಲ್ಲಿರುವುದು ಗೊತ್ತಾಗಿದೆ. ಸರ್ಕಾರ ಪ್ರಕಟಿಸುತ್ತಿರುವ ಪ್ಯಾಕೇಜ್ನಲ್ಲಿ ಅತಿಥಿ ಶಿಕ್ಷಕರನ್ನ ಕೂಡ ಸೇರಿಸುವ ಬಗ್ಗೆ ಪರಿಶೀಲಿಸಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ, ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು, ಫೋಟೋಗ್ರಾಫರ್ಸ್ಗಳು ಸೇರಿದಂತೆ ಹಲವು ವರ್ಗದ ಜನ ಅತಿಥಿ ಶಿಕ್ಷಕರಂತೆ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಅನೇಕ ವರ್ಗಕ್ಕೆ ತಮ್ಮ ಪ್ಯಾಕೇಜ್ನಲ್ಲಿ ನೆರವನ್ನ ಪ್ರಕಟಿಸಿದ್ದಾರೆ. ಇನ್ನು ಉಳಿದವರನ್ನ ಪಟ್ಟಿ ಮಾಡಿ ಅದನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತೇನೆ. ಅದಕ್ಕೂ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಅತಿಥಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಚಿತ್ರಲೇಖಾ ಅವರು ಸಚಿವರನ್ನ ಕಂಡು ಮನವಿ ಮಾಡಿದ್ರು. ನಿಮ್ಮ ಬಗ್ಗೆ ಪ್ರಕಟವಾದ ವರದಿಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿಮ್ಮ ಕಷ್ಟ ನಮಗೆ ಅರ್ಥವಾಗುತ್ತಿದೆ. ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯಲಾಗುವುದೆಂದು ಸಚಿವರು ಹೇಳಿದರು. ಸಂಗತಿ ಇದೆ. ಕೆಲವರು ಖಾಸಗಿ ಬಸ್ಗಳ ಕಂಡಕ್ಟರ್ ಆಗಿದ್ದವರು, ಡ್ರೈವರ್ ಆಗಿದ್ದವರು, ಫೋಟೋಗ್ರಾಫರ್ ಆಗಿದ್ದವರು, ಕೆಲವು ಕಡೆಯಲ್ಲಿ ಬೇರೆ ಬೇರೆ ಖಾಸಗಿ ಕೆಲಸಗಳನ್ನು ಮಾಡಿಕೊಂಡಿದ್ದವರು, ಅವರೆಲ್ಲರೂ ಕೂಡ ಅತಿಥಿ ಶಿಕ್ಷಕರಂತೆ ತಮ್ಮ ಬೇಡಿಕೆ ನೀಡಿದ್ದಾರೆ. ಕೆಲವನ್ನು ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಪೂರೈಸಿದ್ದಾರೆ. ಇನ್ನು ಪೂರೈಕೆ ಆಗಬೇಕಾದ್ರ ಬಗ್ಗೆ ಇವತ್ತು ಕೂಡ ಮಾತಾಡಿದ್ದೇನೆ. ಕೆಲವು ನಮ್ಮಲ್ಲಿ ಈ ಗರಡಿ ಅರ್ಚಕರು ಅಂತ ಇದ್ದಾರೆ, ಅವರು ಬಂದಿರ್ತಾರೆ. ಇವ್ರದ್ದೆಲ್ಲ ತುಂಬ ಸಮಸ್ಯೆಗಳಿವೆ. ಯಾರ್ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನ ಲಿಖಿತವಾಗಿ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾಳೆ ಭೇಟಿಯಾದಾಗ ಕೊಡ್ತೇವೆ. ನನಗೆ ವಿಶ್ವಾಸ ಇದೆ, ಮತ್ತಷ್ಟು ನೆರವನ್ನು ಅವರು ಪ್ರಕಟಿಸಬಹುದು ಅನ್ನುವಂಥ ವಿಶ್ವಾಸ ಇದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ನಿರ್ಧರಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ ಜವಾಬ್ದಾರಿ.